ರುಚಿ ರುಚಿಯಾದ ಡ್ರೈ ಫ್ರೂಟ್ಸ್ ಸ್ಮೆಲ್ ತಗೊಂಡ್ರೆ ಸಾಕು ಅಮಲೇರುವಂತೆ ಮಾಡುವ ನಾನಾ ಬಗೆಯ ಆಲ್ಕೋಹಾಲ್ಗಳು. ಉಡುಪಿಯಲ್ಲಿ ತಿಂಗಳ ಮೊದಲೇ ಕ್ರಿಸ್ಮಸ್ ತಯಾರಿ ಜೋರಾಗಿದೆ. ಪಾಶ್ಚಾತ್ಯರಲ್ಲೂ ನಮ್ಮಲ್ಲಿರುವಂತೆ ಕೆಲ ಅಪರೂಪದ ಸಂಪ್ರದಾಯಗಳಿವೆ. ಕೃಷಿ ಸಂಸ್ಕೃತಿಯೊಂದಿಗೆ ಬೆರೆತಿರುವ ಒಂದು ಆಚರಣೆ ಇಂಟ್ರೆಸ್ಟಿಂಗ್ ಆಗಿದೆ. ಅದೇನು ಅಂತ ಕೇಳಿದ್ರ, ಕೇಕ್ ತಯಾರಿಗೆ ಫ್ರೂಟ್ ಮಿಕ್ಸಿಂಗ್ ಎಂಬ ರುಚಿಕಟ್ಟಾದ ಪ್ರಕ್ರಿಯೆ ಹೇಗಿರುತ್ತೆ ಗೊತ್ತಾ? ಇವರೆಲ್ಲ ಏನ್ ಮಿಕ್ಸ್ ಮಾಡ್ತಿದ್ದಾರೆ ನೀವೇ ನೋಡಿ. ಹೀಗೆ ರಾಶಿ ರಾಶಿ ಡ್ರೈ ಫ್ರೂಟ್ಸ್ ಗುಡ್ಡೆ ಹಾಕಿ ಅದರ ಮೇಲೆ ಲೀಟರ್ ಗಟ್ಟಲೆ ಆಲ್ಕೋಹಾಲ್ ಸುರಿದು ಕೇಕ್ ಮಿಕ್ಸಿಂಗ್ ಮಾಡಲಾಗುತ್ತದೆ. ಇದೊಂದು ಪಾಶ್ಚಾತ್ಯ ಆಚರಣೆ. ಕ್ರಿಸ್ಮಸ್ ಹಬ್ಬಕ್ಕೆ ಚಪ್ಪರಿಸಲು ಬೇಕಾದ ಕೇಕ್ ತಯಾರಿಗೆ ತಿಂಗಳ ಮೊದಲೇ ಈ ರೀತಿ ಸಿದ್ಧತೆ ಮಾಡ್ತಾರೆ. ಉಡುಪಿಯ ಮಣಿಪಾಲದ ಕಂಟ್ರಿನ್ ಇನ್ ಹೋಟೆಲ್ನಲ್ಲಿ ಹೀಗೆ ಒಣಹಣ್ಣು ಹುಳಿ ಮಾಡುವ ಕಾಯಕಕ್ಕೆ ಚಾಲನೆ ನೀಡಲಾಯಿತು. ಮುಖ್ಯ ಅತಿಥಿಗಳಾಗಿ ಜಾಯ್ಸನ್ ಡೇಸಾ, ರಾಜೇಶ್ ಸಾಲಿಯಾರ್, ಸೋಯಲ್ ಅಮೀನ್, ಅರುಣ್ ಭಾಗವಹಿಸಿ ಕೇಕ್ ಮಿಕ್ಸಿಂಗ್ಗೆ ಚಾಲನೆ ನೀಡಿದರು. ಹೋಟೆಲ್ ಮುಖ್ಯಸ್ಥರಾದ ಶತ್ರುಂಜಯ್ ಯಾದವ್, ಸದಾನಂದ ಕೋಟ್ಯಾನ್, ಮೈಕಲ್ ಡಿಸೋಜಾ ಮತ್ತು ಹೋಟೆಲ್ ಸಿಬ್ಬಂದಿ ಉಪಸ್ಥಿತರಿದ್ದರು. ಕ್ರಿಸ್ಮಸ್ ಅಂದರೆ ನಿಮಗೆಲ್ಲ ಗೊತ್ತುಂಟು, ಈ ಜಗತ್ತಿಗೇನೆ ಒಂದು ಹಬ್ಬ. ಪ್ರೀತಿ, ಜಾಯ್, ಹ್ಯಾಪಿನೆಸ್ ಶೇರ್ ಮಾಡೋ ಒಂದು ಹಬ್ಬ. ಕೇಕ್ ಮಿಕ್ಸಿಂಗ್ ಒಂದು ಪದ್ಧತಿ. ನಮ್ಮ ಕೇಕ್ ಮುಂಚೆ ಫರ್ಮೆಂಟೇಷನಲ್ಲಿ ಇಟ್ಟು ಒಂದು 20-25 ದಿವಸ ಕೇಕ್ ಇಟ್ಟು ರಮ್ ಎಲ್ಲ ಹಾಕಿ, ಹಾಗೆ ಪ್ಲೇನ್ ಸಹ ಉಂಟು, ವಿದೌಟ್ ಆಲ್ಕೋಹಾಲ್ ಸಹ ಉಂಟು, ವಿದ್ ಸಹ. ಇದೊಂದು ನಮ್ಮ ಪದ್ಧತಿ. ಎಲ್ಲ ಆಲ್ಕೋಹಾಲ್ ಮಿಕ್ಸ್ ಮಾಡಿ ನಾನಾ ಥರದ ಗ್ರೇಪ್ಸ್, ಕ್ಯಾಶ್ಯೂಸ್, ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿ ಮಾಡೋದು ಪದ್ಧತಿ. ಹೇಗೆ ನಾವು ಲವ್, ಹ್ಯಾಪಿನೆಸ್ ಶೇರ್ ಮಾಡ್ತೀವಿ, ಆ ರೀತಿ ನಾವು ನಮ್ಮ ಹಬ್ಬ ಬರುವಾಗ ಕ್ರಿಸ್ಮಸ್ ಕೇಕನ್ನು ನಮ್ಮ ನೆರೆಕೆರೆಯವರಿಗೆ, ನಮ್ಮ ಗುರುತಾದವರಿಗೆ ಶೇರ್ ಮಾಡಿ ಈ ಒಂದು ಸಂಭ್ರಮವನ್ನು ಆಚರಿಸ್ತೇವೆ. ಹಾಗಾದರೆ ಕ್ರಿಸ್ಮಸ್ ಸಂಭ್ರಮ ಒಟ್ಟಿಗೆ ನಾವು ಹೊಸ ವರ್ಷ ಸಹ ಆಚರಿಸುವ ಪದ್ಧತಿ ಉಂಟು. So today we were invited by Country Inn for the cake mixing event, and it was a great arrangement by the team. The food was good, and I must say it was very unique because we had to look for some gold coins in the cake mixing event, and that made it a lot more fun. ಡ್ರೈ ಫ್ರೂಟ್ಸ್ಗೆ ರಮ್, ವಿಸ್ಕಿ, ಬ್ಲ್ಯಾಕ್ ವೈನ್, ರೆಡ್ ವೈನ್, ಬಗೆ ಬಗೆಯ ಜ್ಯೂಸ್ಗಳನ್ನು ಸುರಿಯಲಾಯಿತು. ಅದನ್ನ ಉಪಸ್ಥಿತರಿದ್ದ ಎಲ್ಲರೂ ಕೈಗಳಿಗೆ ಗ್ಲೌಸ್ ಹಾಕಿ ಕಲಸಿದರು. ಈ ಸಂದರ್ಭ ಮಿಶ್ರಣದಲ್ಲಿ ಮೊದಲೇ ಹಾಕಿದ ನಾಣ್ಯಗಳನ್ನ ಹುಡುಕಿ ಹೆಕ್ಕುವ ಸ್ಪರ್ಧೆಯೂ ನಡೆಯಿತು. For our annual cake mixing ceremony, this is continued with our tradition over the last 10 years at Country in Manipal. We incorporate each and every simple occasion that happens around here, and we invite our guests to be part of our extended family, and that's the beauty of our hotel. So it was a fabulous event where most of our guests with their families have come, and wished them all a great start to their festive seasons. And I was really excited. He did tell me to come with my friends, girlfriends and stuff. So, but I came with my auntie, who was one of his friends again, friend's wife. So we came here and we saw there were lots of food. He gave us the apron, he gave us Christmas hat to wear, and everything was very, very, very nice and lovely. And we had the mixing of all those dry fruits and nuts, and we poured all the ingredients in, and then we had to find the gold coins, which is the most exciting part. ಹೀಗೆ ಕಲಸಿಟ್ಟು ಹದ ಮಾಡಲಾದ ಮಿಶ್ರಣವನ್ನ ಮುಚ್ಚಿ ಪೆಟ್ಟಿಗೆಯೊಳಗೆ ಇರಿಸಲಾಗುತ್ತದೆ. ತಿಂಗಳ ಬಳಿಕ ಈ ಹುಳಿಯಾದ ಮಿಕ್ಸ್ ಬಳಸಿ ರುಚಿಯಾದ ಕೇಕ್ ತಯಾರಿಸಲಾಗುತ್ತದೆ. ಸಾಮಾನ್ಯವಾಗಿ ಪಾಶ್ಚಾತ್ಯ ದೇಶಗಳಲ್ಲಿ ತೆನೆ ಕಟಾವಿನ ಸೀಸನ್ ಕಳೆದ ಬಳಿಕ ಈ ಅಪರೂಪದ ಸಂಪ್ರದಾಯ ಪಾಲಿಸಲಾಗುತ್ತದೆ. ಕ್ರಿಸ್ಮಸ್ ಹಬ್ಬಕ್ಕೆ ಬೇಕಾದ ಕೇಕ್ಗೆ ತಯಾರಿ ನಡೆಸೋದು ಈ ಆಚರಣೆಯ ಉದ್ದೇಶ. ಬ್ರಿಟಿಷರ ಕಾಲದಿಂದಲೂ ಈ ಸಂಪ್ರದಾಯ ನಡೆದುಕೊಂಡು ಬರುತ್ತಿದೆ. ವೈನ್ ಮತ್ತು ರಮ್ ಬೆರೆಸಿದ ಈ ಮಿಶ್ರಣದಿಂದ ಲಕ್ಷಾಂತರ ಮೌಲ್ಯದ ಕೇಕ್ ಸಿದ್ಧವಾಗುತ್ತದೆ. ಇದರಿಂದ ತಯಾರಾದ ಕೇಕ್ನಲ್ಲಿ ಏನೋ ಒಂದು ಕಿಕ್ ಇರುತ್ತೆ. ಮಣಿಪಾಲದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಡೆಸಲಾಗುತ್ತದೆ. ಪ್ರತಿ ಹಬ್ಬಕ್ಕೂ ಅದರದೇ ಆದ ಸಂಪ್ರದಾಯವಿದೆ, ಹಿನ್ನೆಲೆ ಇದೆ, ಆಚರಿಸುವ ರೀತಿಯಲ್ಲಿ ವೈವಿಧ್ಯತೆ ಇದೆ. ಪ್ರಮೋದ್ ಸುವರ್ಣ, ನಮ್ಮ ಕುಡ್ಲ 24x7 ಉಡುಪಿ.